ಬಟ್ಟೆ ಒಗೆಯುವಾಗ ನೀರು ಸೇದಲು ಹೋದ ವೃದ್ಧೆಯೊಬ್ಬರು ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಗೆ ಬಿದ್ದಿದ್ದು ಪ್ರಾಣ ಪಣಕ್ಕಿಟ್ಟು ಪತ್ನಿಯನ್ನ ಕಾಪಾಡಲು ಪತಿಯು ಬಾವಿಗೆ ಹಾರಿದ ಘಟನೆ ಬುಧವಾರ ಕೆಮ್ಮಣ್ಣು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಳಿ ನಡೆದಿದೆ. ಈ ದಂಪತಿಯನ್ನ ಕೆಮ್ಮಣ್ಣು ನಿವಾಸಿ 65 ವರ್ಷದ ಗೋಪಾಲಕೃಷ್ಣ ಹಾಗೂ 60 ವರ್ಷದ ಶ್ಯಾಮಲ ಎಂದು ಗುರುತಿಸಲಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ಪಡೆದ ಈಶ್ವರ ಮಲ್ಪೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಧಾವಿಸಿ ಬಾವಿಗೆ ಬಿದ್ದ ದಂಪತಿಯನ್ನ ಹಗ್ಗದ ನೆರವಿನೊಂದಿಗೆ ಮೇಲಕ್ಕೆತ್ತಿ ಅವರನ್ನ ರಕ್ಷಿಸಿದ್ದಾರೆ. ತೀವ್ರವಾಗಿ ಅಸ್ವಸ್ಥಗೊಂಡ ದಂಪತಿಯನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಮಲ್ಪೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇಲ್ಲೇ ಬಟ್ಟೆ ಒಗಿತಿದ್ರು. ಆಕಸ್ಮಿಕವಾಗಿ ಬಾಯಲ್ಲಿ ನೀರು ತೆಗೆದಕ್ಕೆ ಹೋಗಿ ಆಕಸ್ಮಿಕವಾಗಿ ನೀರು ಬಿದ್ದಿದ್ದಾರೆ. ಅವರು ಕಾಲು ಜಾರಿರ್ಬೋದು. ಎಲ್ರಿಗೂ ಅಷ್ಟೇ, ಆದಷ್ಟು ಸುರಕ್ಷಿತವಾಗಿರಿ. ಇಂಥ ಒಂದು ವಯಸ್ಸಾದವರು ಬಿದ್ದಾಗ ತಕ್ಷಣ ವಿಚಲಿತ ಆಗಬೇಡಿ. ಪಾಪ ಅವ್ರು ಬಿದ್ದ ಅಂತೇಳಿ ಅವ್ರ ಗಂಡ ಗೋಪಾಲಕೃಷ್ಣ ಅವರು ಹಾರಿದ್ರು. ಆಗ ಸ್ಥಳೀಯರೆಲ್ಲ ಬಂದು ನಮ್ಮ ಟೀಮಿಗೆ ಫೋನ್ ಮಾಡಿದ್ರು. ಆಮೇಲೆ ಸ್ಥಳೀಯರೆಲ್ಲ ಬಂದು ಹಗ್ಗ ಹಾಕಿ ಕೆಳಗೆ ಹೋದ್ರು. ಆಮೇಲೆ ನಾವು ಬಂತು, ಮತ್ತೆ ಫೈರ್ ಬ್ರಿಗೇಡ್ನವ್ರು ಬಂದರು. ಆ ಇಬ್ಬರು ಸಹ ಈಗ ನಾವು ಮಣಿಪಾಲ್ ಆಸ್ಪತ್ರೆ ಹಾಕಿದ್ದೇವೆ. ಅವರಿಗೆ ದೇವ್ರದೇ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಏನೂ ಆಗಬಾರ್ದು ಅವರಿಗೆ. ಯಾಕೆಂದ್ರೆ ಒಂದು ಒಳ್ಳೆ ಹಿರಿಜೀವ ಅಂಥದ್ರಲ್ಲಿ ಆ ತಾಯಿ ಬಿದ್ದಾಗ ತಕ್ಷಣ ಅವ್ರ ಗಂಡ ಹಾರಿ ಬದುಕಿಸ್ಲಿಕ್ಕೆ ಹೋದ್ರು. ಅವರು ಸಹ ಮೇಲೆ ಬರ್ಲಿಕ್ಕಾಗದು. ನಮ್ಮ ಟೀಮು ಹೋಗಿ ಅವ್ರ ಮೇಲೆ ಹತ್ತಿ ಈಗ ಮಣಿಪಾಲ್ ಆಸ್ಪತ್ರೆ ಹಾಕಿದ್ದೇವೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವರಿಬ್ಬರಿಗೂ ಸಹ ಏನೋ ಆಗದೆ ಆರೋಗ್ಯದಿಂದ ಮನೆ ಸೇರ್ಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಂಥ ಮಳೆಗಾಲದಲ್ಲಿ ಬಾವಿ ಹತ್ರ ಯಾರು ಸಹ ವಯೋವೃದ್ಧರು ಇಂಥ ಕೆಲಸಕ್ಕೆಲ್ಲ ಬಟ್ಟೆ ಒಗಲಿಕ್ಕೆಲ್ಲ ಹೋಗಬೇಡಿ. ಯಾಕೆಂದ್ರೆ ಆಕಸ್ಮಿಕ ಈ ಮಳೆಗಾಲದ ಕಾಲು ಜಾರಿ ನೀರಿಗೆ ಬಿದ್ದರೆ ಏನಾದ್ರು ತೊಂದರೆ ಆಗ್ತದೆ. ಅದರಿಂದ ಎಲ್ಲರೂ ಸುರಕ್ಷಿತವಾಗಿರಿ ಅಂತ